ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಂಡಿಯಾ ಬಿಟ್ಟು UAE ಬಂದು ಸುಮಾರು 1.5 ತಿಂಗಳು ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಬಟ್ ಇಲ್ಲಿ ಬಂದು ನೀವೆಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಇಲ್ಲಿ ಬಂದ ಮೇಲೆ ನನ್ನ ಸ್ಕಿನ್ಗೆ ನನ್ನ ಹೇರ್ಗೆ ಆಗಿರುವಂಥ ಬದಲಾವಣೆಗಳನ್ನು ನಾನು ಇಷ್ಟು ದಿನ ಹೇಳೇ ಇರಲಿಲ್ಲ, ಬಟ್ ಇವತ್ತು ಹೇಳಲೇಬೇಕು. ನನಗಂತೂ ಇಲ್ಲಿ ಎಷ್ಟು ಖುಷಿಯಿಂದ ಇದ್ದೀನೋ, ಬಟ್ ಅಷ್ಟೇ ನನಗೆ ಇಲ್ಲಿದು ವೆದರ್ ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಂದ ಪ್ರಾಬ್ಲಮ್ಸ್ ಆಗ್ತಾನೆ ಇದೆ. ಬಿಕಾಸ್ ನಾನಿನ್ನ ಹೊಸೊಬ್ಳಲ್ವಾ, ಇಲ್ಲಿ ಅಡ್ಜಸ್ಟ್ ಆಗಬೇಕು. ಇಲ್ಲಿನ ಟೆಂಪರೇಚರ್, ಇಲ್ಲಿನ ಹ್ಯೂಮಿಡಿಟಿ, ಇಲ್ಲಿನ ವಾತಾವರಣ, ಬಿಕಾಸ್ ಇಲ್ಲಿ ತುಂಬ ಧೂಳಿರುತ್ತಲ್ವಾ, ಬಿಕಾಸ್ ಇದು ಡೆಸರ್ಟ್ ಆಗಿರುತ್ತೆ ಮುಂಚೆ. ಸೊ ಈ ಕಾರಣಗಳಿಂದ ನಾನು ಇವತ್ತು ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೂ ಮುಂಚೆ ನಿನ್ನೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ತುಂಬಾ ಖುಷಿ ಪಡಿಸಿದ್ರು. ನೀವು ಎಲ್ಲರೂ ನನಗೆ ಎಷ್ಟು ಖುಷಿ ಕೊಡ್ತೀರಾ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಫಸ್ಟ್ ಆಫ್ ಆಲ್, ಈ ಅಲೇನ್ ಅನ್ನೋ ಸಿಟಿನಲ್ಲಿ ಯಾರ್ಯಾರಿದ್ದಾರೆ ಇಂಡಿಯಾದವರು, ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ಪ್ರತಿಯೊಬ್ಬರು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ. ಇಲ್ಲಿ ಅದು ಎಕ್ಸ್ಪ್ಲೋರ್ ಮಾಡಿ, ಇದು ಎಕ್ಸ್ಪ್ಲೋರ್ ಮಾಡಿ, ನಿಮ್ಗೆ ಏನಾದರೂ ಕಷ್ಟ ಆದರೆ ನಮಗೆ ಮೆಸೇಜ್ ಮಾಡಿ. ಅದೇ ರೀತಿಯಲ್ಲಿ ನನಗೆ ಹಲವಾರು ಕಾಂಟ್ಯಾಕ್ಟ್ಗಳನ್ನ ಕೊಡೋದು, ಅವರು ಈ ಕೆಲಸಕ್ಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಕೆಲಸಕ್ಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಈ ರೀತಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ. ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಅದೇ ರೀತಿಯಲ್ಲಿ ನನ್ನ ಇಂಡಿಯಾದಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇವಾಗ ದುಬೈ ಎಕ್ಸ್ಪೋ ನಡೀತಾ ಇದೆಯಲ್ಲ, ಅಲ್ಲದೆಲ್ಲ ರೀಲ್ಸ್ ಅನ್ನ ಕಳಿಸ್ತಾ ಇದ್ದೀರಾ. ನೀವು ಯೋಚನೆ ಮಾಡಿ, ದುಬೈ ಅಂದಿದ ತಕ್ಷಣ ನನ್ನ ಹೆಸರು ನಿಮಗೆ ನೆನಪಾಗಿ ಆ ರೀಲ್ಸ್ನೆಲ್ಲ ನನಗೆ ಕಳಿಸ್ತಾ ಇದ್ದೀರಾ. ನಾನು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಇದಕ್ಕಿಂತ ನನಗೆ ಏನು ಬೇಕು, ಆ ಒಂದು ಬಾಂಡ್ ಇದೆಯಲ್ಲ ನಮ್ಮ ಮಧ್ಯೆ, ದಟ್ಸ್ ನಾಟ್ ಸಪ್ರೇಬಲ್ ನೋ ಮ್ಯಾಟರ್ ವಾಟ್. ಅದ್ರ ಜೊತೆಗೇನೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಎಷ್ಟು ಫ್ಯಾನ್ ಪೇಜಸ್ ಮಾಡಿದ್ದೀರಾ. ಒಂದಲ್ಲ 5 ಅಲ್ಲ 10 ಫ್ಯಾನ್ ಪೇಜಸ್ ಇದೆ. ವೀಕ್ಷಿತಾ ಗೌಡ ಫ್ಯಾನ್ ಪೇಜ್, ವೀಕ್ಷಿತಾ ಪದ್ಮಶಾಲಿ ಫ್ಯಾನ್ ಪೇಜ್, ವೀಕ್ಷಿತಾ ಜಿ ಫ್ಯಾನ್ ಪೇಜ್, ಎಷ್ಟು ಫ್ಯಾನ್ ಪೇಜ್ ಮಾಡಿದ್ದೀರಾ. ಅದು ಬಿಟ್ಟರೆ ನನ್ನ ಇನ್ನೊಬ್ರು ಯೂಟ್ಯೂಬರ್ಸ್ ಜೊತೆ ಜಾಯಿಂಟ್ ಮಾಡಿನೂ ಫ್ಯಾನ್ ಪೇಜ್ ಮಾಡಿದ್ದೀರಾ. ಇಷ್ಟೆಲ್ಲ ಪ್ರೀತಿ ನಾನು ಡಿಸರ್ವ್ ಮಾಡ್ತೀನಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಒಂದು ಬಾಟಮ್ ಆಫ್ ಮೈ ಹಾರ್ಟ್. ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಮುದ್ದಾಗಿ ಇಬ್ರು ಹುಡುಗಿರಿಗೂ ನನಗೆ ಒಂದು ಕ್ಯೂಟ್ ಆಗಿರುವಂಥ ವಿಡಿಯೋ ಮೆಸೇಜ್ ಕಳಿಸಿದ್ದಾರೆ. ಇದು ಫಸ್ಟ್ ಟೈಮ್ ನನಗಿಂತ ವಿಡಿಯೋ ಮೆಸೇಜ್ ಬಂದಿರೋದು. ಇಲ್ಲಾಂದ್ರೆ ಮೆಸೇಜಸ್, ವಾಯ್ಸ್ ಮೆಸೇಜಸ್ ತುಂಬಾನೇ ಬಂದಿದೆ. ಸೊ ಅವರ ವಿಡಿಯೋ ಮೆಸೇಜ್ ನೋಡಿ ನಾನು ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ನೋ ಚಾನ್ಸ್. ಇದು ಬಂದಿರೋದು ನಿನ್ನೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ, ನಾನು ನಾಳೆ ನಿಮಗೆ ಕಾಲ್ ಮಾಡ್ತೀನಿ ಅಂತ. ಸೊ ಐ ಹೋಪ್ ಅವ್ರು ನನ್ನ ಕಾಲ್ನ ಇವಾಗ ರಿಸೀವ್ ಮಾಡ್ತಾರೆ. ಟ್ರೈ ಮಾಡೋಣ, ಕಾಲ್ ಮಾಡ್ತೀನಿ. ಕಾಂಟ್ಯಾಕ್ಟಿಂಗ್ ಅಂತ ಬರ್ತಾ ಇದೆ, ಬಟ್ ರಿಸೀವ್ ಮಾಡಿದ್ರೆ ಗುಡ್, ಇಲ್ಲಾಂದರೆ ನಾನು ಟ್ರೈ ಮಾಡಿದ್ದೀನಿ, ಬಟ್ ಲಕ್ ಮಿಸ್ ಆಯಿತು ಅಷ್ಟೇ. ಓಕೆ, ಇವಾಗ ರಿಂಗ್ ಆಗ್ತಾ ಇದೆ. ಇಲ್ಲಿ ಇವಾಗ 7 o'clock, ಅಂದರೆ ಇಂಡಿಯಾದಲ್ಲಿ 8:30 ಆಗಿರುತ್ತೆ. ಓ, ಆಕ್ಟಿವ್ ಆಗಿದ್ದಾರೆ ಅಂತಲೂ ಬಂದಿದೆ ಇನ್ಸ್ಟಾಗ್ರಾಮ್ನಲ್ಲಿ. ಕನೆಕ್ಟ್ ಆಗಿದೆ. ಹೆಲೋ. ಓ, ಇಲ್ಲಿ ಇನ್ಸ್ಟಾಗ್ರಾಮಿಂದ ವಿಡಿಯೋ ಕಾಲ್ ವರ್ಕ್ ಆಗಲ್ವಾ? ಸೊ ಸಾರಿ, ನಾನು ಇವಾಗಷ್ಟೇ ನನ್ನ ಹಸ್ಬೆಂಡ್ ಜೊತೆ ಚೆಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಕಾಲ್, ವಿಡಿಯೋ ಕಾಲ್ ಅಲೌಡ್ ಇಲ್ಲ. ಬಿಕಾಸ್ UAE ಅಲ್ಲಿ ತುಂಬ ರೂಲ್ಸ್ ಇದೆ. ವಾಟ್ಸಪ್ ವಿಡಿಯೋ ಕಾಲ್ ವರ್ಕ್ ಆಗಲ್ಲ, ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್ ವರ್ಕ್ ಆಗಲ್ಲ, ಫೇಸ್ಬುಕ್ ವರ್ಕ್ ಆಗಲ್ಲ. ಬಟ್ ಬೋಟಿಮ್ ಅಂದರೆ ಪಾಪ ಅವರು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಐ ವಿಲ್ ಸೆಂಡ್ ಅ ವಾಯ್ಸ್ ಮೆಸೇಜ್. ಹಾಯ್ ಡಿಯರ್, ನಿಮ್ಮ ವಿಡಿಯೋ ನೋಡಿ ತುಂಬ ಖುಷಿ ಆಯಿತು ನನಗೆ. ಬಟ್ ನಾನು ನಿಮಗೆ ಇವಾಗ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಅನ್ಫಾರ್ಚುನೇಟ್ಲಿ ಇಲ್ಲಿಂದ ವಿಡಿಯೋ ಕಾಲ್ ಅಲೌಡ್ ಇಲ್ಲ. ಸೊ ಸಾರಿ. ಐ ಲವ್ ಯು, ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್, ಬಾಯ್. ಓಕೆ, ವಾಯ್ಸ್ ಮೆಸೇಜ್ ಹೋಯ್ತು. ಸೊ ಇದೇ ರೀತಿ ನಮ್ಗೆ ಯಾರಾದರೂ ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ನಾವಿಲ್ಲ ಅಂತ ಹೇಳೋದಕ್ಕಾಗತ್ತಾ? ಥ್ಯಾಂಕ್ ಯು ಸೋ ಮಚ್. ರಘು ದೇಸಾಯಿ ಅಂತ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇವ್ರದ್ದು. ಎನಿವೇಸ್, ನೆಕ್ಸ್ಟ್ ಥಿಂಗ್ ಏನು ಹೇಳಬೇಕು ಅಂದರೆ, ನಾನು ಇಲ್ಲಿ ಬಂದ ಮೇಲೆ ಡ್ರೈ ಸ್ಕಿನ್ ಅನ್ನೋ ಪ್ರಾಬ್ಲಮ್ ಇದೆಯಲ್ಲ, ಅದು ಜಾಸ್ತಿನೇ ಆಯಿತು. ಬಟ್ ನನ್ನ ಕೈ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಕ್ಲೀನ್ ಹ್ಯಾಂಡ್ಸ್ ಅಲ್ಲ. ನನಗೆ ತುಂಬ ಸ್ಕಿನ್ ಇಶ್ಯೂಸ್ ಇದೆ, ಡ್ರೈನೆಸ್ ಜಾಸ್ತಿ ಇದೆ, ಸ್ಕಿನ್ ಎಲ್ಲ ಎದೇಳ್ತಾ ಇತ್ತು. ತುಂಬ ವರ್ಷದಿಂದ ನಾನು ಸ್ಕಿನ್ ಡಿಸೀಸಿಂದ ಸಫರ್ ಮಾಡ್ತಾ ಇದ್ದೆ. ಬಟ್ ಇತ್ತೀಚೆಗೆ ಥ್ಯಾಂಕ್ಫುಲಿ ಆ ಥರದ ಸಮಸ್ಯೆ ಬರ್ತಾ ಇಲ್ಲ. ಮೈಸೂರಲ್ಲಿ ಇದ್ದಾಗಲೂ ಬರ್ತಾಯಿತ್ತು, ಬೆಂಗಳೂರಲ್ಲೂ ಬರ್ತಾಯಿತ್ತು, ಇಲ್ಲಿ ಇನ್ನೂ ಬಂದಿಲ್ಲ. ಹೋಪ್ಫುಲಿ ಅದು ಬರಬಾರ್ದು. ಬಿಕಾಸ್ ಅದು ಬಂದರೆ ನನಗೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಬ್ಲಡ್ ಬರುತ್ತೆ, ಸ್ಕಿನ್ ಪೀಲ್ ಆಗುತ್ತೆ.
ಸೊ ಯಾ ಅದು ಬಿಟ್ಟರೆ ನನ್ನ ಕೂದಲು ಇಲ್ಲಿ ಬಂದಮೇಲೆ ನಾನು ಡ್ಯಾಂಡ್ರಫ್ ನೋಡಿದ್ದೆ ಎಷ್ಟು ವರ್ಷ ಆಯಿತು ಅನ್ಸುತ್ತೆ. ಇಲ್ಲಿ ಬಂದಮೇಲೆ ತುಂಬ ಡ್ಯಾಂಡ್ರಫ್ ಇಚ್ಚಿನೆಸ್ ಎಲ್ಲ ಆಗೋದು, ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ನನಗೆ ಇದನ್ನೆಲ್ಲ ನೋಡಿ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ, ಈ ಥರ ಆದರೆ ಏನು ಕತೆ ಅಂತ. ಸೊ ಬೋತ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಆರ್ ಸಫರಿಂಗ್ ಫ್ರಮ್ ಹೇರ್ ಫಾಲ್ ಇಶ್ಯೂಸ್ ಇಲ್ಲಿ ಬಂದಮೇಲೆ. ಐ ಆಮ್ ಶ್ಯೂರ್ ಯು ಎಲಿ ಇದ್ದವರು ಈ ಥರದ ಸಮಸ್ಯೆ ಫೇಸ್ ಮಾಡಿರ್ತಾರೆ. ಸೊ ನಿಮ್ಗೇನಾದರೂ ಇದಕ್ಕೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗೊತ್ತಿದ್ರೆ ನನಗೆ ಹೇಳಿ. ಬಟ್ ಸದ್ಯಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಯೂಸ್ ಮಾಡ್ತಾ ಇರೋದು ಹೇರ್ ಆಯಿಲ್, ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ನನಗೆ ಇದನ್ನು ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಏನು ಅಂತ ಹೇಳ್ತೀನಿ. ಇದು ಮಾಮಾ ಅರ್ತ್ ಅವರ ಹೇರ್ ಆಯಿಲ್. ಇದನ್ನು ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅವರು ಈ ಪ್ರಾಡಕ್ಟ್ ನನಗೆ ಇತ್ತೀಚೆಗೆ ಕಳಿಸಿರೋದು. ಬಟ್ ಇದೇ ಪ್ರಾಡಕ್ಟ್ ನನ್ನ ಸ್ವಂತ ದುಡ್ಡಲ್ಲಿ ನಾನು ತಗೊಂಡಿರೋದು ಮೈಸೂರಲ್ಲಿ ಇರಬೇಕಾದ್ರೆ. ಆವತ್ತಿಂದ ನಾನು ಬೆಂಗಳೂರಲ್ಲಿ ಇರಬೇಕಾದ್ರೂ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ. ಇದ್ರ ಸ್ಮೆಲ್ ಇದೆಯಲ್ಲ, ಬ್ಯೂಟಿಫುಲ್, ನನಗೆ ತುಂಬಾ ಇಷ್ಟ. ಹಾಕಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ. ಆ್ಯಂಡ್ ಇಲ್ಲೊಂದು ಕ್ಯಾಪ್ ಬೇರೆ ಕೊಟ್ಟಿದ್ದಾರೆ. ಇಟ್ಸ್ ಅ ಪ್ರೊಟೆಕ್ಷನ್ ಕ್ಯಾಪ್ ಅಂತ, ಅಂದರೆ ಡೆಲಿವರಿ ಮಾಡಬೇಕಾದ್ರೆ ಯಾವುದೇ ರೀತಿ ಲೀಕೇಜ್ ಆಗಲ್ಲ ಅಂತ. ಹಿಂದಿನ ಕಾಲದಿಂದನೂ ಈರುಳ್ಳಿನ ತಲೆಗೆ ಹಾಕ್ತಾ ಇದ್ರಲ್ವ, ಬಿಕಾಸ್ ಅದು ತುಂಬಾ ಒಳ್ಳೇದು ಡ್ಯಾಂಡ್ರಫ್ಗೆಲ್ಲ ಅಂತ. ಆ್ಯಂಡ್ ಇದು ಆರಾಮ್ಸೆ 6-8 ತಿಂಗಳು ಬಂದೇ ಬರುತ್ತೆ. ನಾನು ವಾರದಲ್ಲಿ 2 ಸತಿ ಯೂಸ್ ಮಾಡ್ತಾ ಇದ್ದೆ. ಐ ಲವ್ ಇಟ್. ಥ್ಯಾಂಕ್ ಯು ಮಾಮಾ ಅರ್ತ್, ನನ್ನ ಫೇವ್ರೆಟ್ ಪ್ರಾಡಕ್ಟ್ನ ನನಗೆ ಕಳಿಸಿರೋದಕ್ಕೆ. ರಾತ್ರಿ ತಲೆಗೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತೀನಿ. ಬೆಳಿಗ್ಗೆ ಎದ್ದೇಳ್ತೀನಿ, ಮನೆ ಕೆಲಸ ಎಲ್ಲ ಆಗುತ್ತೆ. ಅದಾದಮೇಲೆ ನಾನು ಯೂಸ್ ಮಾಡುವಂಥದ್ದು ಮಾಮಾ ಅರ್ತ್ ಅವರ ಆನಿಯನ್ ಶ್ಯಾಂಪೂ. ನಾನು ಈ ಪ್ರಾಡಕ್ಟ್ನ ಆವಾಗಲೇ ಹೇಳಿದಾಗೆ ಈ ಸೆಟ್ಟೆ ನಾನು ತರಿಸಿದೆ, ಕಂಡೀಷ್ನರ್, ಶ್ಯಾಂಪೂ, ಹೇರ್ ಆಯಿಲ್ ಅಂತ. ಮೈಸೂರಲ್ಲಿ ಇರಬೇಕಾದ್ರೆ, ಅದು ನಾನು ಬೆಂಗಳೂರಿಗೆ ಬರಬೇಕಾದ್ರೂ ಇತ್ತು. ಸೊ ನೀವು ನನ್ನ 1 ಇಯರ್ ಜರ್ನಿ ನನ್ನ ಜೊತೆ ಇದ್ರಲ್ವಾ, ಆವಾಗಲೂ ಯೂಸ್ ಮಾಡ್ತಾ ಇದ್ದೆ, ಇವಾಗಲೂ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಇದು. ಈ ಹೇರ್ ಆಯಿಲ್ ಇದೆಯಲ್ಲ, ಶ್ಯಾಂಪೂ ಇದೆಯಲ್ಲ, ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಸಲ್ಫರ್, ಪೊಟ್ಯಾಷಿಯಮ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅದು ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿಬಿಟ್ಟು ಹೇರ್ ಗ್ರೋತ್ನ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ದಿಸ್ ವರ್ಕ್ಸ್ 100%. ನನಗೆ ಮೈಸೂರಲ್ಲೂ ವಾಟರ್ ಚೇಂಜಿಂದ ಹೇರ್ ಫಾಲ್ ಆಗ್ತಾ ಇತ್ತು. ಬಟ್ ಇದು ಯೂಸ್ ಮಾಡಿದ್ಮೇಲೆ ಸೂಪರ್ ಅನ್ಸುತ್ತೆ. ಆಲ್ಸೋ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಇದು. ಇದ್ರ ಜೊತೆಗೆ ಶ್ಯಾಂಪೂನ ಹಚ್ಚಿರ, ಅದಾದಮೇಲೆ ಇಲ್ಲಿರೋದು ಕಂಡೀಷ್ನರ್. ನಿಜ ಹೇಳಬೇಕು ಅಂದರೆ ನನಗೆ ಆಯಿಲ್ ಆ್ಯಂಡ್ ಶ್ಯಾಂಪೂ ಎಷ್ಟು ಇಷ್ಟನೋ ಈ ಕಂಡೀಷ್ನರ್ ಅಷ್ಟೊಂದು ಇಷ್ಟ ಇಲ್ಲ. ಬಿಕಾಸ್ ಇದು ನನಗೆ ಅಷ್ಟೊಂದು ವರ್ಕ್ ಆಗಿಲ್ಲ. ನಂದು ತುಂಬಾ ಡ್ರೈ ಆ್ಯಂಡ್ ಫ್ರೀಸಿ ಹೇರ್ ಆಯಿತಾ. ಸೊ ಕಂಡೀಷ್ನರ್ ಯಾವತ್ತೂ ಇಲ್ಲಿ ಹಾಕಬಾರ್ದು, ಇಲ್ಲಿ ಹಾಕಬೇಕು, ಬರೀ ಟಿಪ್ಸ್ಗೆ ಎಂಡ್ಸ್ಗೆ ಹಾಕಬೇಕು. ಸೊ ಎಂಡ್ಸ್ಗೆ ನೀವು ಹಾಕಿದಾಗ ಅದು ಸ್ಮೂತ್ ಅನ್ನಿಸ್ಬೇಕು. ನನಗೆ ಇದರಲ್ಲಿ ಯಾವತ್ತೂ ಅಷ್ಟೊಂದು ಸ್ಮೂತ್ನೆಸ್ ಅಂತ ಅನಿಸಿದ್ದೇ ಇಲ್ಲ. ಮೀಡಿಯಮ್ ಓಕೇಶ್ ಅಂತ ಅನ್ನಿಸ್ತು. ಸೊ ನಿಮ್ಮದು ಸ್ವಲ್ಪ ಸಿಲ್ಕಿ ಸ್ಮೂತ್ ಹೇರ್ ಇದ್ದಲ್ಲಿ ನಿಮಗೆ ಗ್ರೇಟಾಗಿ ವರ್ಕ್ ಆಗುತ್ತೆ. ಬಟ್ ಅತಿ ಫ್ರಿಜ್ ಆ್ಯಂಡ್ ಡ್ರೈ ಹೇರ್ ಇದ್ದವ್ರಿಗೆ ಇದು ಅಷ್ಟೊಂದು ವರ್ಕ್ ಆಗಲ್ಲ. ನನ್ನ ಆನೆಸ್ಟ್ ರಿವ್ಯೂನ ನಾನು ಕೊಡಬೇಕು. ಸೊ ಇದು ನನ್ನ ಅನುಭವದ ಮೇಲೆ ನಾನು ನಿಮಗೆ ಹೇಳ್ತಾ ಇರುವಂಥ ಮಾಮಾ ಅರ್ತ್ ಪ್ರಾಡಕ್ಟ್ ಬಗ್ಗೆ ಕೆಲವೊಂದು ವಿಚಾರಗಳು. ಈ 3 ಪ್ರಾಡಕ್ಟ್ಸ್ ನಿಮಗೂ ಬೇಕು ಅಂದರೆ ನೀವೇನು ಮಾಡಬೇಕು, ನನ್ನ ಕೂಪನ್ ಕೋಡ್ ವೀಕ್ಷಿತಾ 2021 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ. ಓನ್ಲಿ ಆನ್ ಮಾಮಾ ಅರ್ತ್ ವೆಬ್ಸೈಟ್ ಆ್ಯಂಡ್ ಮಾಮಾ ಅರ್ತ್ ಆ್ಯಪ್. ಅದಲ್ಲದೆ ನೀವು ಇದನ್ನು ಬೇರೆ ವೆಬ್ಸೈಟಲ್ಲಿ ಶಾಪ್ ಮಾಡಬೇಕು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲಿ ಕೂಡ ಶಾಪ್ ಮಾಡ್ಬೋದು. ಆ್ಯಂಡ್ ಇದು ನನ್ನ ಆನೆಸ್ಟ್ ಒಪಿನಿಯನ್ ನಿಮಗೆ ಹೇಳಿದ್ದೀನಿ. ಇದರಲ್ಲಿ ಬೆಸ್ಟ್ ಅಂದರೆ ಆಯಿಲ್ ಆ್ಯಂಡ್ ಶ್ಯಾಂಪೂ. ವರ್ತ್ ಇಟ್ ಯಾ. ಹೇರ್ ಫಾಲ್ ಇದೆಯಾ, ಹೇರ್ ಗ್ರೋತ್ ಆಗಬೇಕಾ, ಇದನ್ನು ಮಿಸ್ ಮಾಡದೆ ಪ್ರತಿ ವಾರ ಯೂಸ್ ಮಾಡಲೇಬೇಕು. ಹಾಗೆಯೇ ಮಾಮಾ ಅರ್ತ್ ಬಗ್ಗೆ ಈ ಒಂದು ವಿಚಾರಗಳು ನಿಮಗೆ ಗೊತ್ತೇ ಇರ್ಬೋದು. ಇವರು ತಯಾರಿ ಮಾಡುವಂಥ ಪ್ರಾಡಕ್ಟ್ಸಲ್ಲಿ ಸಿಲಿಕಾನ್, ಸಲ್ಫೇಟ್, ಪ್ಯಾರಬನ್ ಫ್ರೀ ಆಗಿರುವಂಥ ಪ್ರಾಡಕ್ಟ್ಸ್. ಬಿಕಾಸ್ ಈ ಥರದ ಅಂಶಗಳು, ಹಾರ್ಶ್ ಕೆಮಿಕಲ್ಸ್ ಇವರ ಪ್ರಾಡಕ್ಟ್ಸಲ್ಲಿ ಇಲ್ಲವೇ ಇಲ್ಲ. ಹಾಗೆಯೇ ಮತ್ತೊಂದು ಬ್ಯೂಟಿಫುಲ್ ಎಲಿಮೆಂಟ್ ಅಂದರೆ ಇವರು ಎಷ್ಟು ಪ್ಲಾಸ್ಟಿಕ್ಸ್ನ ಬಳಸ್ತಾರೆ ಅದಕ್ಕಿಂತ ಹೆಚ್ಚಾಗಿ ರೀಸೈಕಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಒಂದು ಇಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರುವಂಥ ಇಂಡಿಯನ್ ಬ್ರ್ಯಾಂಡ್ಗೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಶಾಪ್ ಮಾಡಬೇಕು. ಆ್ಯಂಡ್ ನೀವು ಶಾಪ್ ಮಾಡಿರುವಂಥ ಒಂದು ಆರ್ಡರ್ನ ಅವರು ಪ್ಲಾಂಟ್ ಮಾಡುವಂಥ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ಸೊ ಬೈ 2025 1 ಮಿಲಿಯನ್ ಟ್ರೀಸ್ ಪ್ಲಾಂಟ್ ಆಗಿರುತ್ತೆ. ಅದು ಒಂದು ನಿಮ್ಮ ಹೆಸರಲ್ಲಾಗಿರುತ್ತೆ. ಜಾಸ್ತಿ ಆರ್ಡರ್ ಮಾಡಿದ್ರೆ ಜಾಸ್ತಿನೂ ಆಗಿರುತ್ತೆ. ಎಂಥ ಬ್ಯೂಟಿಫುಲ್ ಯೋಜನೆ ಅಲ್ವಾ. ಆಲ್ ರೈಟ್, ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಇಲ್ಲಿ ಬಂದಮೇಲೆ ನನಗೆ ತುಂಬ ಮೈಗ್ರೇನ್ ಇಶ್ಯೂಸ್ ಸ್ಟಾರ್ಟ್ ಆಗಿದೆ. ಊರಲ್ಲಿ ಅಷ್ಟೊಂದಿರಲಿಲ್ಲ, ಅಪರೂಪಕ್ಕಿತ್ತು. ಬಟ್ ಇಲ್ಲಿ ಬಂದಮೇಲೆ ನನಗೆ ಎಷ್ಟು ಮೈಗ್ರೇನ್ ಇಶ್ಯೂಸ್ ಆಗಿದೆ ಅಂದರೆ ಪ್ರಾಬ್ಲಿ ವೆದರಿಂದ ಆಗಿರ್ಬೋದು, ಇನ್ನೂ ತುಂಬ ಡಿಫ್ರೆನ್ಸಸ್ ಆಗಿರ್ಬೋದು. ವಿಡಿಯೋ ಮಾಡ್ತಾ ಇದ್ದೀನಿ, ಇದು ನನ್ನ 4th ವಿಡಿಯೋ ಇವತ್ತಿಗಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ತಲೆನೋವು ಬರ್ತಾ ಇದೆ, ಬ್ಯಾಕ್ ಸೈಡ್ ಆಫ್ ಮೈ ಮೈಂಡ್. ಸೊ ನಾನು ಏನು ಮಾಡ್ತೀನಿ ಅಂದರೆ ನಾನು ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಅದೇನು ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಮೈಗ್ರೇನ್ ಇರೋರಿಗೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ನನ್ನ ಅನುಭವದ ಪ್ರಕಾರ ನನ್ನ ಫಸ್ಟ್ ಮೈಗ್ರೇನ್ ಆ್ಯಂಡ್ ಬ್ಯಾಡ್ ಮೈಗ್ರೇನ್ ನನಗೆ 4 days ಹಿಂದೆ ಆಗಿತ್ತು. ನನಗೆ ಆ ದಿನ ವಾಮಿಟಿಂಗ್ ಸೆನ್ಸೇಷನ್, ಲೈಟ್ ನೋಡೋದಕ್ಕಾಗಲ್ಲ, ನನಗೇನಾದರೂ ಸ್ಮೆಲ್ ಇಷ್ಟ ಇರುವಂಥ ಆ ಒಂದು ಐಟಮ್ ಸ್ಮೆಲ್ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ಮೋಷನ್ ಸಿಕ್ನೆಸ್ ಆಗ್ತಾ ಇತ್ತು. ನನಗೆ ಬೆಳಕು ನೋಡೋದಕ್ಕಾಗ್ತಾ ಇರಲಿಲ್ಲ, ಡಾರ್ಕ್ ರೂಮಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಲಾಡ್ ಆಫ್ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತಾ ಇತ್ತು. ಆ್ಯಂಡ್ ದೆನ್ ಐ ರಿಯಲೈಸ್ ಹೆಡೇಕ್ ಆಗ್ತಾ ಇದೆ, ಒಂದು ಸೈಡ್ ಫುಲ್ ಹೆಡೇಕ್ ಆಗ್ತಾ ಇದೆ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ.
ನನ್ನ ಹಸ್ಬೆಂಡ್ ಆಬ್ವಿಯಸ್ಲಿ ನ್ಯೂರಾಲಜಿಸ್ಟ್, ಅವ್ರನ್ನ ಕೇಳಿದ್ರೆ ಅವ್ರು ಅನಲೈಸ್ ಮಾಡಿದ್ರು 1 ವೀಕ್ 2 ವೀಕ್ ಏನಾಗ್ತಾ ಇದೆ. ಸರ್ ನಿನಗೆ ಟೆನ್ಷನ್ ಟೈಪ್ ಹೆಡ್ಏಕ್ ಇದೆ ಆ್ಯಂಡ್ ಮೈಗ್ರೇನ್ ಕೂಡ ಇದೆಯಂತ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಮೇ ಬಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನೋ ರನ್ನಿಂಗ್ ಆಗ್ತಾ ಇರುತ್ತೆ, ಏನೋ ಯೋಚನೆಗಳು. ಬಟ್ ಇದು ಎಲ್ಲಾದು ಒಂದೊಂದು ಫೇಸ್ ಲೈಫಲ್ಲಿ. ಸೊ ಇದು ನನ್ನ ಲೈಫ್ ಫೇಸ್. ನಾನು ನಿಮ್ಮ ಜೊತೆ ಯಾಕೆ ಹಂಚ್ಕೋತಾ ಇದ್ದೀನಿ ಅಂದರೆ, ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ಹೆಡೇಕ್ ಇದೆ, ಮೈಗ್ರೇನ್ ಇದೆ. ನಿಮಗೆ ಅಕಸ್ಮಾತ್ ಆ ಥರದ ಇಶ್ಯೂಸ್ ಇದ್ದಲ್ಲಿ ಪ್ಲೀಸ್ ಕನ್ಸಲ್ಟ್ ಡಾಕ್ಟರ್. ನನ್ನ ಹಸ್ಬೆಂಡ್ ಥ್ಯಾಂಕ್ಫುಲಿ ಡಾಕ್ಟರ್ ಆಗಿರೋದ್ರಿಂದ ನಾನು ಅವ್ರನ್ನ ಇಮಿಡಿಯೇಟಾಗಿ ಕೇಳ್ಬೋದು ಆ್ಯಂಡ್ ಇಮಿಡಿಯೇಟಾಗಿ ಟ್ಯಾಬ್ಲೆಟ್ ಕೊಡ್ತಾರೆ. ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ನೀವು ಮಿಸ್ ಮಾಡದೆ ಡಾಕ್ಟರ್ ಹತ್ರ ಹೋಗಿ. ಬಿಕಾಸ್ ಮಾಮೂಲಿ ಹೆಡ್ಡೇಕು ಇರುತ್ತೆ, ಸೀರಿಯಸ್ ಕಂಡೀಷನ್ಸು ಇರುತ್ತೆ. ಬಟ್ ಮೈಗ್ರೇನ್ ಇರೋರು ಯಾವ ರೀತಿ ನೋವನ್ನು ಅನುಭವಿಸ್ತಾರೆ ಅನ್ನೋದು ನನಗೆ ಇವಾಗ ಗೊತ್ತಾಗಿದೆ. ಇಟ್ಸ್ ಟೆರಿಬಲ್. ಯಾವ ಹೊತ್ತಿಗೆ, ಯಾವ ಕ್ಷಣಕ್ಕೆ, ಯಾವ ವಿಚಾರದಿಂದ ಟ್ರಿಗರ್ ಆಗಿ ಅದು ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅಂದರೆ ನೀವು ಆದಷ್ಟು ಕೂಲ್ ಆಗಿರಬೇಕು, ಆದಷ್ಟು ಬ್ಯಾಡ್ ಥಾಟ್ಸ್ನ ಮೈಂಡಿಂದ ತೆಗಿಬೇಕು. ನಿಮ್ಮ ಸುತ್ತಮುತ್ತ ಫನ್ ಲವಿಂಗ್, ನಿಮ್ಮನ್ನು ಖುಷಿ ಪಡಿಸೋ ಜನರು ಇರಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಹೇರ್ಗೆ ರಿಲ್ಯಾಕ್ಸ್ ಆಗುವಂಥ ಮಸಾಜ್, ಆಯಿಲಿಂಗ್ ಎಲ್ಲ ಮಾಡ್ತಾ ಇರಬೇಕು. ನಾನು ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನನಗೆ ಖುಷಿ ಅನಿಸುತ್ತೆ ಬಿಕಾಸ್ ಐ ಲವ್ ದೀಸ್ ಪ್ರಾಡಕ್ಟ್ಸ್. ವಿಡಿಯೋ ಮುಗಿಸೋ ಮುಂಚೆ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ, ನಿಮಗೆ ಮಾಮಾಅರ್ತ್ ಪ್ರಾಡಕ್ಟ್ಸ್ ಬೇಕು ಅಂದರೆ ಮಿಸ್ ಮಾಡದೆ ಶಾಪ್ ಮಾಡಿ. ಮಾಮಾಅರ್ತ್ ವೆಬ್ಸೈಟ್, ಮಾಮಾಅರ್ತ್ ಆ್ಯಪ್, ಫ್ಲಿಪ್ಕಾರ್ಟ್, ಅಮೆಝಾನ್ ಆ್ಯಂಡ್ ನಾಯಕ. ನನ್ನ ಕೂಪನ್ ಕೋಡ್ Veekshitha 2021 ಅಂತ ಯೂಸ್ ಮಾಡಿದ್ರೆ ನಿಮಗೆ ಫ್ಲಾಟ್ 20% ಆಫರ್ ಕೂಡ ಸಿಗುತ್ತೆ. ಆ್ಯಂಡ್ ಡೋಂಟ್ ವರಿ, ನಾನು ತುಂಬಾ ಖುಷಿಯಲ್ಲಿದ್ದೀನಿ, ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಬಿಕಾಸ್ ನೀವು ಈ ಥರದ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಜೊತೆ ನಾನು ಇದ್ದೀನಿ. ಐ ಆಮ್ ಆಲ್ಸೋ ವಿಕ್ಟಿಮ್ ಆಫ್ ದಿಸ್. ಡೋಂಟ್ ವರಿ, ವಿಲ್ ಶಾಲ್ ಆಲ್ ಬ್ಯಾಟಲ್ ದಿಸ್ ಅಪ್. ಆ್ಯಂಡ್ ಎಲ್ಲರಿಗೂ ಲೈಫಲ್ಲಿ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಇದು ನಮ್ಮ ಪುಟ್ಟ ಸಮಸ್ಯೆ ಅಂತ ಅಷ್ಟೇ ಮುಂದೆ ಹೋಗ್ತಾ ಇರೋದು. ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ಓಕೆನಾ?